ಹಾಯ್, ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ನಾವು ಶಾಪಿಂಗ್ ಅಂತ ಹೊರಟಿದ್ದೇವೆ. ಶಾಪಿಂಗ್ ಅಂತ ಹೇಳಿದರೆ ಲೇಡೀಸಿಗೆ ತುಂಬ ಇಷ್ಟ ಅಲ್ವಾ? ಸೊ ಶಾಪಿಂಗ್ ಮೂಡಲ್ಲಿದ್ದೇವೆ. ಡೈಲಿ ಶಾಪಿಂಗ್ ಮೂಡೆಲ್ಲ ಇರಲ್ಲ ಅಲ್ಲ. ಸೊ ಯಾವಾಗಲೂ ಶಾಪಿಂಗ್ ಮೋಡ್ ಬರುವಾಗ ಹೋಗಲೇಬೇಕು, ಆಚೆ ಈಚೆ ನೋಡಬಾರ್ದು. ಸೊ ಏನಾದರೂ ತೊಗೊಳ್ಳಿಕ್ಕಿದ್ರೆ ಮಾತ್ರ, ಸುಮ್ಮನೆ ಹೋಗಿ ಹಣ ಖರ್ಚು ಮಾಡೋದಲ್ಲ. ಸೊ ನಮಗೆ ತೊಗೊಳ್ಳಿಕ್ಕೆ ಇತ್ತು, ಅದಕ್ಕೆ ನಾವು ಹೋಗ್ತಿದ್ದೇವೆ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. ಸೊ ಇಲ್ಲಿ ಉಡುಪಿಯಲ್ಲಿರುವ ಶಾಪಿಂಗ್ ಡೆಸ್ಟಿನೇಷನ್ಸಲ್ಲಿ ಅದು ಕೂಡ ಒಂದು. ಸೊ ಅಲ್ಲಿ ಹೋಗಿ ಶಾಪಿಂಗ್ ಮುಗಿಸಿ ಬರುವ ಅಂತ. ಸೊ ನನ್ನ ಜೊತೆ ಬರ್ತಿದ್ದಾರೆ ನನ್ನ ಅಮ್ಮ, ಹಾಗೆ ಕ್ಯಾಮೆರಾಮ್ಯಾನ್ ಬರಲೇಬೇಕಲ್ವ. ನಾವು ಶಾಪಿಂಗ್ಗೆ ಹೋಗ್ತಿದ್ದೇವೆ. ಸೊ ಜಾಕ್ಸನ್ನ ಸ್ವಲ್ಪ ಪಾಕೆಟ್ ಎಲ್ಲ ಖಾಲಿ ಮಾಡಿ ಬರಬೇಕಲ್ಲ ನಮಗೆ. ನಮ್ಮ ಪಾಕೆಟ್ ಖಾಲಿ ಮಾಡಲಿಕ್ಕೆ ಯಾರಿಗೆ ಇಷ್ಟ ಇರುತ್ತೆ ಹೇಳಿ? ಯಾರಾದರೂ ಬೇರೆಯವರದ್ದು ಹಣ ಖರ್ಚು ಮಾಡೋದು ಅಂತ ಹೇಳಿದ್ರೆ ಖುಷಿನೇ ಅಲ್ಲ. ನಾನು ಕೂಡ ಪಾಕೆಟ್ ಇಲ್ಲೇ ಬಿಟ್ಟು ಹೋಗೋ ಪ್ಲ್ಯಾನಲ್ಲಿ ಇದ್ದೇನೆ. ಯಾಕಂತ ಹೇಳಿದರೆ ನಾನು ತಗೊಂಡು ಹೋದರೆ ನನಗೆ ನನ್ನ ಹಣನೇ ಸ್ಪೆಂಡ್ ಮಾಡಬೇಕಾಗುತ್ತೆ. ಮತ್ತು ಅಲ್ಲಿ ಅವರು ಕ್ಲಿಪ್ಸ್ ತೆಗಿಲಿಕ್ಕೆ ನಮ್ಮನ್ನು ಬಿಟ್ಟರೆ ನಾವು ಕ್ಲಿಪ್ಸ್ ಎಲ್ಲ ತೆಗಿತೇವೆ. ಅಂದರೆ ಅಲ್ಲಿರುವ ಕೆಲವೆಲ್ಲ ಡ್ರೆಸ್ಸಸ್ ಆ ಥರ ಎಲ್ಲ. ಇಲ್ಲದಿದ್ದರೆ ಬಂದ ಮೇಲೆ ತೋರಿಸ್ತೇನೆ ಏನಾದರೂ ತಗೊಂಡ್ರೆ. ನಾನು ಶಾಪಿಂಗ್ ಅಂತಲೇ ಹೋಗೋದು, ಏನಾದರೂ ಹೋಗ್ಬೋದು ನನಗೆ ಸಿಗುತ್ತೆ ಅಲ್ಲಿ ಹೋದ ಕೂಡಲೇ. ಸೊ ಏನಾದರೂ ಸಿಕ್ಕಿದರೆ ನಾನು ನಿಮಗೆ ತೋರಿಸ್ತೇನೆ. ಇದು ಉಡುಪಿ ಮ್ಯಾಂಗ್ಳೂರಲ್ಲಿರುವ ಟಾಪ್ ಶಾಪಿಂಗ್ ಡೆಸ್ಟಿನೇಷನ್ಸಲ್ಲಿ ಇದು ಕೂಡ ಒಂದು. ಬೇರೆ ಕೂಡ ಶಾಪಿಂಗ್ ಡೆಸ್ಟಿನೇಷನ್ಸ್ ಕೂಡ ಇದೆ, ಅದರಲ್ಲಿ ಇದು ಕೂಡ ಒಂದು. ನಮಗೆ ಹತ್ತಿರ ಇರೋದು ಇದೊಂದು. ಸೊ ನಾವು ಬೇಗ ಹೋಗಿ ಶಾಪ್ ಮಾಡಿ ಬರುವ ಅಂತ. ಸೊ ನಮ್ಮ ಜೊತೆ ನೀವು ಕೂಡ ಬನ್ನಿ, ನೀವು ಕೂಡ ಶಾಪಿಂಗ್ ನಮ್ಮ ಜೊತೆ ಎಂಜಾಯ್ ಮಾಡಿ. ಜಯಲಕ್ಷ್ಮಿಗೆ ವೆಹಿಕಲ್ಸ್ ಎಲ್ಲ ಇಡಲಿಕ್ಕೆ ಸಪ್ರೇಟ್ ಪಾರ್ಕಿಂಗ್ ಅಂತ ಇದೆ. ಸೊ ಅಲ್ಲೇ ಹತ್ತಿರ ಇದೆ, 2 ಮಿನಿಟ್ಸ್ ಕೂಡ ಇಲ್ಲ. ನಾವು ಕೂಡ ಅಲ್ಲಿ ಹೋಗುವಾಗ ಎಂಟ್ರೆನ್ಸ್ ಹತ್ರ ಅಲ್ಲಿ ಇದ್ದವರು ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಹೇಳಿದ್ರು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಪಾರ್ಕಿಂಗ್ ಇದೆ, ಮತ್ತು ನಮ್ಮದೇ ವೆಹಿಕಲಲ್ಲಿ ಅವರು ನಿಮಗೆ ಇಲ್ಲಿ ಕರ್ಕೊಂಡು ಬರ್ತಾರೆ, ಇಲ್ಲಿ ಡ್ರಾಪ್ ಕೊಡ್ತಾರೆ ಅಂತ ಹೇಳಿದರು. ಪ್ರೈಸ್ ಟ್ಯಾಗ್ ನೋಡಿ ನಾನಿಲ್ಲಿ ಡ್ರೆಸ್ ತಗೊಳ್ತಿದ್ದೇನೆ. ಬಜೆಟಿಗೆ ಸೂಟ್ ಆದರೆ ನನ್ನ ಮಾತ್ರ ನಾನು ತಗೊಳ್ಳೋದು. ಇದು ನನ್ನ ಬಜೆಟಲ್ಲಿ ಬರ್ತಿದ್ದೆ, ಸೊ ನಾನು ಇದು ತಗೊಂಡೆ. ನಾವು ಜಯಲಕ್ಷ್ಮಿ ಡ್ರೆಸ್ ತೊಗೊಂಡಾದ್ಮೇಲೆ ನಮಗೆ ಸ್ವಲ್ಪ ಆಲ್ಟ್ರೇಷನ್ ಇತ್ತು. ಆಲ್ಟ್ರೇಷನ್ ಅವರು ಜಯಲಕ್ಷ್ಮಿ ಅವರೇ ಮಾಡಿಕೊಡ್ತಾರೆ. ಅವರದ್ದೇ ಆಲ್ಟ್ರೇಷನ್ ಒಂದು ರೂಮ್ ಕೂಡ ಇದೆ ಒಂದು, ಅಲ್ಲೇ ಸ್ವಲ್ಪ ಶಾಪಿಂದ ಸ್ವಲ್ಪ ಮುಂದ್ಗಡೆ ಅವರು ಹೇಳ್ತಾರೆ. ಈ ವಿಡಿಯೋದಲ್ಲಿ ಜಾಸ್ತಿ ಏನಿಲ್ಲ, ಇದರಲ್ಲಿ ಇರೋದು ಶಾಪಿಂಗ್ ಬಗ್ಗೆ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.